ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕು ಎಂಬ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಸುಮಾರು 6 ಕೋಟಿ ರೂಪಾಯಿ ಅನುದಾನವನ್ನ ಕಾಲಮಿತಿಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ನಾಳೆಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಿದ್ದೇವೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಾಮಗಾರಿಯನ್ನ 1 ವರ್ಷದೊಳಗಾಗಿ ಮುಗಿಸಿ ಲೋಕಾರ್ಪಣೆ ಮಾಡಬೇಕೆಂಬ ಉದ್ದೇಶವನ್ನ ಇಟ್ಟುಕೊಂಡಿದ್ದೇವೆ. ಕಾಲನಿ ರಸ್ತೆ ಅಭಿವೃದ್ಧಿ, ಶಾಲೆಗಳ ಕೊಠಡಿ ನಿರ್ಮಾಣ, ಸೇತುವೆ ನಿರ್ಮಾಣ ಹಾಗೂ 2ನೇ ಮಳೆ ಹಾನಿ ಕಂತಿನ ಅನುದಾನದಲ್ಲಿ ಪುತ್ತೂರು, ಉಪ್ಪಿನಂಗಡಿ, ಸೇಡಿಯಾಪು, ಕೆಮ್ಮಾಯಿ, ಚತುಷ್ಪಥ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಹೀಗೆ ಎಲ್ಲ ಅನುದಾನಗಳ ಸದ್ಬಳಕೆ ಮಾಡೋ ದೃಷ್ಟಿಯಿಂದ ಒಂದಷ್ಟು ಅನುದಾನಗಳನ್ನು ಇವತ್ತು ಕೇಂದ್ರದ ರಾಷ್ಟ್ರೀಯ ಪರಿಹಾರ ವಿಪತ್ತು ಅಡಿಯಲ್ಲಿ ಸುಮಾರು 6 ಕೋಟಿ ಹಣ ಕೇಂದ್ರದಲ್ಲಿ 100ಕ್ಕೆ 100 ಕೇಂದ್ರದ ಏನು ಮಳೆ ಹನಿದ್ದು 6 ಕೋಟಿಯಲ್ಲಿ, ನಬಾರ್ಡ್ ಕೇಂದ್ರ ಸರ್ಕಾರದ್ದು 80 ಲಕ್ಷ, ಸುಮಾರು 6 ಕೋಟಿ 80 ಲಕ್ಷ ರೂಪಾಯಿ ಕೇಂದ್ರದ ಹಣ. ಉಳಿದದ್ದು 22 ಕೋಟಿಯಲ್ಲಿ ಉಳಿದ ಹಣ ನಮ್ಮ ರಾಜ್ಯ ಸರ್ಕಾರದ ಅನುದಾನ. ಈ ಎಲ್ಲ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಮಾಡಬೇಕೆನ್ನುವ ದೃಷ್ಟಿಯಿಂದ ನಾವು ಇವತ್ತು, ನಾಳೆ, ನಾಡ್ದು ಹೀಗೆ ಒಂದು 3 ದಿವಸದಲ್ಲಿ 22 ಕೋಟಿಯ ಅನುದಾನ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ ಜೀವಂದರ್ ಜೈನ್, ಆರ್ಸಿ ನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು.